ಪ್ರತಿಪಕ್ಷಗಳು ಶಕ್ತಿಯನ್ನ ಕಳೆದುಕೊಂಡಿದೆ. ಕಾಂಗ್ರೆಸ್ ಪಕ್ಷ ಶಕ್ತಿಯನ್ನ ಕಳೆದುಕೊಂಡಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಆದ್ರೆ ನಾವೆಂದು ಶಕ್ತಿಯನ್ನ ಕಳೆದುಕೊಳ್ಳುವ ಪ್ರಶ್ನೆ ಇಲ್ಲ ಅಂತ ಮಾಜಿ ಸಚಿವ ಕಾಂಗ್ರೆಸ್ನ ಹಿರಿಯ ನಾಯಕ ರಮಾನಾಥ್ ರೈ ಹೇಳಿದ್ದಾರೆ. ಸುದ್ದಿಗಾರರ ಜೊತೆ ಮಾತನಾಡಿದ ಅವರು, ಸಿಂಧಗಿಯಲ್ಲಿ ಕಾಂಗ್ರೆಸ್ ಸೋಲಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಹಾನಗಲ್ನಲ್ಲಿ ನಾವು ಬಿಜೆಪಿಯ ಹಣಬಲ ಮತ್ತು ಅಧಿಕಾರ ಬಲದ ನಡುವೆ ಗೆದ್ದಿದ್ದೇವೆ. ಪ್ರತಿ ಮನೆಗೂ 10,000 ರೂಪಾಯಿಗಳನ್ನ ಕವರ್ನಲ್ಲಿ ಹಾಕಿ ಬಿಜೆಪಿಯವರು ತಮ್ಮ ಪಕ್ಷದ ಚಿಹ್ನೆ ಹಾಕಿ ತಲುಪಿಸಿದ್ದಾರೆ. ಇದನ್ನ ನಾನು ಸಾಬೀತುಪಡಿಸುತ್ತೇನೆ. ರಾಜಕೀಯದ ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಅವರು ಸಿಂಧಗಿಯಲ್ಲಿ ಗೆದ್ದಿದ್ದಾರೆ ಅಂತ ರೈ ಕಿಡಿಕಾರಿದ್ರು. ಕರ್ನಾಟಕದಲ್ಲಿ ಹಣಬಲ ಮತ್ತು ತೋಳ್ಬಲದ ನಡುವೆ ಗೆದ್ದಿವೆ. ನಾ ಖಾವುಂಗ ನಾ ಖಾನೆ ದೂಂಗ ಎಂದವರು ಹಣ ಹಂಚಿಕೆ ಮಾಡಿ ಇವತ್ತು ಸಿಂಧಗಿಯಲ್ಲಿ ಗೆದ್ದಿದ್ದಾರೆ. ದುಡ್ಡು ತಿನ್ನದೆ ಅವರು ಕೊಡ್ಲಿಕ್ಕೆ ಆಗತ್ತಾ ಅಂತ ಅವರು ಪ್ರಶ್ನಿಸಿದ್ರು. ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ಆಡಳಿತ ಮಾಡುವವರ ವಿರುದ್ಧ ನಾವು ಮಾತನಾಡಬೇಕು. ಅದು ಸಹಜ ಗುಣ. ತಪ್ಪು ಮಾಡುವಾಗ ಮೋದಿ ರಾಹುಲ್ ಕಂಪೇರ್ ಮಾಡಬಾರದು. ರಾಹುಲ್ ಸಾಮಾನ್ಯ ಮನುಷ್ಯ, ಮೋದಿ ಪ್ರಧಾನಿಗಳನ್ನ ಮುಖ್ಯಮಂತ್ರಿಗಳನ್ನ ನಾವು ಟೀಕೆ ಮಾಡ್ತೇವೆ. ಅದು ಸಹಜ ಗುಣ ಅಲ್ವೇ ಅಂತ ಮಾಧ್ಯಮದವರನ್ನ ರೈ ಪ್ರಶ್ನಿಸಿದ್ರು. ಪ್ರತಿಪಕ್ಷಗಳು ಶಕ್ತಿಯನ್ನು ಕಳ್ಕೊಂಡಿದೆ ಅಂತ ಹೇಳ್ತಾರೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಶಕ್ತಿಯನ್ನು ಕಳ್ಕೊಂಡಿದೆ ಅಂತ ಹೇಳ್ತಾ ಇದ್ರು. ಇವತ್ತು ಪ್ರಮುಖ ವಿರೋಧ ಪಕ್ಷ ದೇಶದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಅನ್ನೋದು ಸಾಬೀತಾಗಿದೆ, ಸಂದೇಶವನ್ನು ಕೊಟ್ಟಿದೆ. ಇವತ್ತು ಹಿಮಾಚಲ ಪ್ರದೇಶ ಅಲ್ಲಿ BJP ಅಧಿಕಾರದಲ್ಲಿದೆ. ಲೋಕಸಭಾ ಸೀಟಿನ ಸಹಿತ 3 ವಿಧಾನಸಭಾ ಕ್ಷೇತ್ರಗಳು ಕಾಂಗ್ರೆಸ್ ಗೆದ್ದಿದೆ. ಇದು ದೇಶಕ್ಕೆ ಒಂದು ಸಂದೇಶ. ಇವತ್ತು ಹೌದು, ವೆಸ್ಟ್ ಬೆಂಗಾಲ್ನಲ್ಲಿ ತೃಣಮೂಲ ಕಾಂಗ್ರೆಸ್ ಗೆದ್ದಿದೆ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಇವತ್ತು ಬಿಹಾರ್ನಲ್ಲಿ JDU ಗೆದ್ದಿದೆ, ಅಧಿಕಾರ ಬಂದಿರ್ತ ಮಹಾರಾಷ್ಟ್ರದ ಕಾಂಗ್ರೆಸ್ ಗೆದ್ದಿದೆ. ಇದು ಅಧಿಕಾರ ಇರತಕ್ಕಂಥ ರಾಜ್ಯದಲ್ಲಿ ಗೆದ್ದಿದೆ ಅಂತ ಹೇಳ್ಬೋದು. ಆದರೆ ಇವತ್ತು ನಾವು ಕರ್ನಾಟಕದ ಹಾನಗಲ್ ಗೆದ್ದಿರ್ತಕ್ಕಂಥದ್ದು ಹಣ ಬಲ ಮತ್ತು ತೋಳ್ಬಲದ ಮಧ್ಯೆ ನಾವು ಗೆದ್ದಿರ್ತಕ್ಕಂಥ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಆಡಳಿತ ಯಂತ್ರವನ್ನು ಪತ್ರಿಕಾ ಮಾಧ್ಯಮ ಸ್ನೇಹಿತ ಅಲ್ಲಿರುವವರಿಗೆ ಖಂಡಿತ ಗೊತ್ತಿದೆ. ಆಡಳಿತ ಯಂತ್ರವನ್ನು ಸಂಪೂರ್ಣವಾಗಿ ದುರುಪಯೋಗ ಮಾಡಿಕೊಂಡು ಹಣವನ್ನು ಎಗ್ಗಿಲ್ಲದೆ ಪ್ರತಿ ಮನೆಗೆ 10,000 ಕೊಟ್ಟಿರ್ತಕ್ಕಂಥದ್ದು ತಾವು ಇಲ್ಲ ಅಂತ ಹೇಳ್ಬೋದು. ಆದರೆ ಇದನ್ನು ನಾನು ಸಾಬೀತು ಮಾಡ್ತೇವೆ. ನಾವು ಕವರ್ನಲ್ಲಿ ಅವರ ಚಿಹ್ನೆ ಸಹಿತವಾಗಿ ಕವರ್ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಾವು ಈ ರೀತಿ ಮಾಡಿರ್ತಕ್ಕಂಥದ್ದು ನಮ್ಮಲ್ಲಿ ಆಗಲಿಲ್ಲ. ನಾ ಕಾನೆ ದೂಂಗ ನಾನು ಕಾವುಂಗ ಅಂತ ಹೇಳುವವರು ಈ ದುಡ್ಡು ಇಷ್ಟು ಜನ ಹಂಚಬೇಕಾದ್ರೆ ಕಾವಂದೆ ತಿನ್ನದೇ ಅವರು ಕೊಡ್ಲಿಕ್ಕೆ ಆಗ್ತದ? ಅಲ್ಲಿ ಸಹ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟಿದ್ದ ಎಷ್ಟು ಎಲ್ಲ ಮಂತ್ರಿಗಳು ಕ್ಯಾಬಿನೆಟ್, ಸಂಪೂರ್ಣ ಕ್ಯಾಬಿನೆಟ್, ರಾಜ್ಯದ ಕಚೇರಿಯನ್ನು. ಈಗ ನಾವು ವಿರೋಧ ಪಕ್ಷದಲ್ಲಿದ್ದೇವೆ. ನಾವು ಪ್ರಶ್ನೆ ಮಾಡ್ತಕ್ಕಂಥದ್ದು, ಪತ್ರಿಕೆಯವರು ಪ್ರಶ್ನೆ ಮಾಡಬೇಕಾದ್ದು, ಆಡಳಿತ ಮಾಡ್ತಕ್ಕಂಥವ್ರ ವಿರುದ್ಧ ನಾವು ಮಾತಾಡ್ತಕ್ಕಂಥದ್ದು ಸಹಜ ಗುಣ. ಇದು ಸಹಜ ಗುಣ. ಪತ್ರಿಕೆಯವರದ್ದು ಸಹಜ ಗುಣವೇ. ಯಾಕೆಂದ್ರೆ ನಾವು ಈಗ ತಪ್ಪು ಮಾಡುವಾಗ ಮೋದಿಯನ್ನ ರಾಹುಲ್ ಗಾಂಧಿಯನ್ನು ಕಂಪೇರ್ ಮಾಡೋದಲ್ಲ. ರಾಹುಲ್ ಗಾಂಧಿ ರಾಷ್ಟ್ರೀಯ ಪ್ರಧಾನಮಂತ್ರಿ, ರಾಹುಲ್ ಗಾಂಧಿ ಸಾಮಾನ್ಯ ನಾಗರಿಕ, ಮೋದಿ ಪ್ರಧಾನಮಂತ್ರಿ. ನಾವು ಪ್ರಧಾನಮಂತ್ರಿಯಲ್ಲಿ ಪ್ರಶ್ನೆ ಮಾಡೋದು, ಮುಖ್ಯಮಂತ್ರಿಯಲ್ಲಿ ಪ್ರಶ್ನೆ ಮಾಡೋದು, ಮಂತ್ರಿಗಳಲ್ಲಿ ಪ್ರಶ್ನೆ ಮಾಡೋದು. ನಾವು ವಿರೋಧ ಪಕ್ಷ ನಾಯಕರಲ್ಲಿ ಪ್ರಶ್ನೆ ಮಾಡೋದಕ್ಕೆ ಯಾವ ಅರ್ಥವೂ ಇಲ್ಲ. ಅದು ನಮ್ಮ ಮನಸ್ಸಲ್ಲಿರ್ತಕ್ಕ ರಾಜಕೀಯ ಭಾವನೆಯನ್ನ ತೋರಿಸ್ತದೆ, ಬಿಟ್ಟರೆ ಬೇರೆ ಯಾವುದಿಲ್ಲ.